ಹಿಂಗೆ ಮನೆಯದ್ದೆಲ್ಲ ಕಣ್ ತಪ್ಪಿಸಿ ಬಪ್ಪಗೆ ಇಷ್ಟು ಹೊತ್ತಾಯ್ತು. ಈ ಹೆಣ್ಣು ಬತ್ತೆ ಅಂತ ಹೇಳೋದು ಇಷ್ಟು ತರು ಬರಲಿಲ್ಲಲ್ಲ. ಈ ಎಲ್ಲಿಗೆ ಹೋಯ್ತಾ ಏನೋ. ಬಿಬಿಗೆಲ್ಲ ಮುಗಿಸಿ ಹೋಪಾತ್ಲಾಗೆ ಇಷ್ಟರ ಮಾಡಿ ಹೇಳುದೆ, ಇನ್ಮೇಲಿಂದ ಮೆಸೇಜ್ ಮಾಡೋದಿರಲಿ, ಮೊಬೈಲ್ ಕಾಮ್ಕೆ ಹೆದರ್ಕಣ್ ನನ್ನ ಸುದ್ದಿ ಬಪ್ಪಕಾಗ. ಹಂಗೆ ಅಂತಾರೆ ಸ್ವಲ್ಪ ಜೋರಾಗಿ ಮಾತಾಡೋಕೆ. ನನಗೆ ಜೋರಾಗಿ ಮಾತಾಡೋಕೆ ಬತ್ತಿಲ್ಲ, ಅದು ಎಂತಾರು ಒಂದು ಧೈರ್ಯ ಮಾಡಿ ಮಾತಾಡಿ ಬಿಡ್ತೆ. ಯಪ್ಪ ಶಾಮಲ್ನಿ ಗೊತ್ತಾ ನನ್ನ ಬಿಡಿಸ್ತಾಳ. ಎಲ್ಲ ನೆಂಟ್ರ ಬಗ್ಗೆರಿಗೆ ಅವರಿಗೆ ಇವರಿಗೆ ಎಲ್ಲರಿಗೂ ಪ್ರಚಾರ ಆಗಿಬಿಡುತ್ತೆ. ನಾ ಬರೀ ಮೆಸೇಜ್ ಮಾಡೋದು ಅದು ಒಂದು ಹೋಯ್ ಅದೇ ಅಂತ ಹೇಳ್ತಾಳ. ಹೊಗೆ ಇಲ್ಲದೆ ಬೆಂಕಿ ಆಡೋದಿಲ್ದ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ದ, ಹಾಗೆಲ್ಲ ಆಗಿಬಿಟ್ರ ಕಡೆಗೆ ದೊಡ್ಡ ಗಲಾಟೆ ಕತ್ತಿ. ಬೇಡ ಬೇಡ ಪುಷ್ಟ್ ಇದನ್ನ ಇಲ್ಲಿಗೆ ಮುರ್ಕಣಕ್ಕೆ. ಆಗಲೇ ಬಂದು ಕೂತಾಯತ್ತಲ್ಲ ರಾಯರು, ಎಷ್ಟೊತ್ತಿಂದ ಕಾಯ್ತಿದ್ರೆ ಏನು. ಹಂಗೆ ಜಾಸ್ತಿ ಕ್ಯೂರಿಯಾಸಿಟಿ ಅಂದರೆ ಇವರು ನನಗಿಂತ ಜಾಸ್ತಿ ಎಷ್ಟೊತ್ತಿಗೆ ಕಾಮ್ತಮ್ಮಂಗೆ ಐತೇನೋ. ನನ್ನ ಮೆಸೇಜ್ ಎಲ್ಲ ಹಾಗೆ ಇದ್ದಿತ್ತು, ಏನು ಕಮ್ಮಿ ಇದ್ದಿತ್ತ ನನ್ನ ಮೆಸೇಜ್. ಭಯಂಕರ ಹೊಡೆದಿದೆ. ಹೆಂಗೊಂದು ಇಷ್ಟೊತ್ತಿಗೆ ಒಂದು 30% ಲವ್ ಆಗಿರುತ್ತೆ, ಎಷ್ಟು ಆಗಲಿಲ್ಲ ಅಂದ್ಕೊಂಡ್ರು. ಗಮ್ಮತ್ತಾಯ್ತು ಮಾತ್ರ. ಎಂಥರ ಇಲ್ಲಿ ಇಲ್ದಿದೆ ಕೆಲಸ ಕಾರ್ಯ ಬಿಟ್ಕೊಂಡು ಯಾವ ಗಂಡಸು ಬತ್ತರ್ ಕರೆದ್ರ ಕೂಡಲೇ ಆಯ್ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಕರೆದ್ರ ಕೂಡಲೇ ಬಂದ್ರಲ್ಲ ನೋಡಿ, ನಿಮ್ಮ ಫೇವ್ರೆಟ್ ಡ್ರೆಸ್ಸೇ ಹಾಕಿ ಬಂದಿದ್ದೆ ನಾನು. ಎಂತ ತಗೊಂತೀರಿ ನೀವು? ಕುಡುಕ್ ತಗೊಂತೀರಿಯಾ ತಿಂಬಕ್ಕೆ ಎಂತ ತಗೊಂತೀರಿಯಾ? ಕುಡಿಯೋದಾ? ಕುಡಿಯೋದೆಲ್ಲ ಬೇಡ. ನಿಮ್ಗೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇತ್ತಾ? ನಂಗೆ ಡ್ರಿಂಕ್ಸ್ ಮಾಡೋ ಗಂಡ ಅಂದರೆ ಇಷ್ಟವೇ ಇಲ್ಲ. ನನಗೆ ನನ್ನ ಅಮ್ಮ ಹೇಳಿದ್ರು ಯಾರನ್ನಾರು ಮದುವೆಯಾಗ, ಆದರೆ ಕುಡು ಗಂಡನ ಮಾತ್ರ ಮದುವೆ ಆಗ ಅನ್ಕೊಂಡು. ನೀವು ಕುಡಿತಿಲ್ಲ ಅಲ್ದಾ? ಪ್ಲೀಸ್ ನೀವು ಗಂಡ ಗಿಂಡ ಅಂತೆಲ್ಲ ಕರಿಬೇಡಿ. ನಿಮ್ಮ ನಿಜ ವಿಷಯ ಎಲ್ಲ ಎಂಥದ್ದು ಗೊತ್ತಿಲ್ಲ. ಪ್ಲೀಸ್ ಸ್ವಲ್ಪ ನಾನು ಹೇಳೋದನ್ನು ಕೇಳಿ ಇವತ್ತು. ವಾವ್, ನೀವು ಬೇಜಾರಿದ್ರು ಕ್ಯೂಟಾಗಿ ಕಾಣ್ತೀರಿ. ಎಷ್ಟು ಚಂದ ಕಾಣ್ತಿದ್ರಿ ಅಲ್ಲ. ಇದೇ ನಂಗೆ ಇಷ್ಟ ಆದ ಕಣೆ ನಿಮ್ಮ ಹತ್ರ. ಅವತ್ತು ಕಣ್ಣಲ್ಲ ನಾನು ಕಾಲೇಜ್ ಹತ್ರ ಮರದ ಕೆಳಗೆ ಇದೇ ಬೇಜಾರು ಮುಖ ಮಾಡ್ಕೊಂಡಿದ್ದೀರಿ ಕಣಿ. ಆವತ್ತೇ ನಂಗೆ ನೀವು ಇಷ್ಟ ಆಗಿಬಿಟ್ರಿ. ನಿಮ್ಗೆ ಹೇಳೋದು ಅರ್ಥ ಇಲ್ಲ ಇಟ್ಕಣಿ. ಇನ್ಮೇಲಿಂದ ಮೆಸೇಜ್ ಎಲ್ಲ ಮಾಡೋದೆಲ್ಲ ಇಟ್ಕೊಂಡ್ಬೇಡಿ. ನಂಗೆ ಈ ಮೆಸೇಜ್ ಮಾಡೋಕ್ಕೆ ಇದಕ್ಕೆಲ್ಲ ಪುರ್ಸೊತ್ತಿಲ್ಲ. ಅಲ್ಲದೆ ನಂಗೆ ಅದರೊಳಗೆ ಇಂಟ್ರೆಸ್ಟು ಇಲ್ಲ, ಗೊತ್ತಾಯ್ತಲ್ದ? ಇವತ್ತಿಗೆ ಲಾಸ್ಟ್. ಇವತ್ತಿಗೆ ಲಾಸ್ಟ್ ಅಂದರೆ ಇವತ್ತು ಮಾಡ್ಲಕ್ಕಲ್ದ? ಸಾಕು ನಂಗೆ ಅಷ್ಟು ಮಾಡೋ ಕೊಟ್ಟರೆ ಸಾಕು. ಉಳಿದೆಲ್ಲ ನಾ ಮೇಂಟೈನ್ ಮಾಡ್ಕಂತೆ. ಈಸಿ ಬಕ್ರ ಒಂದು ಅರ್ಧ ಗಂಟೆ ಸಿಕ್ಕರೆ ಸಾಕು, ಮತ್ತೆ ಅಂತಾರೆ ಹೆದರ್ಸಿ ಇಟ್ಕೊಂಡ್ಲಕ್ಕೆ. ನಮ್ಮ ಅಮ್ಮಂಗೆ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ನಾನು ತುಂಬ ಟೆನ್ಷನಲ್ಲಿದ್ದೆ. ಇಲ್ಲಾಂದರೆ ಮೊನ್ನೆನೇ ಹೇಳ್ತಾ ಇದ್ದೆ, ನನಗೆ ಹೇಳೋಕ್ಕೆ ಆಗಲಿಲ್ಲ. ನೀವು ಟೆನ್ಷನಲ್ಲಿದ್ರಾ? ಅದಕ್ಕೆ ಜಾಸ್ತಿ ಮೆಸೇಜ್ ಮಾಡೋದಲ್ಲ ನೀವು. ಈಗ 2 ದಿವಸದಿಂದ ನೀವು ತುಂಬ ಮೆಸೇಜ್ ಮಾಡಿರಿಯಪ್ಪ. ಎಂತೆಂಥದ್ದೆಲ್ಲ ಮೆಸೇಜ್ ಮಾಡಿರಿ, ತೋರಿಸುದಾ? ಎಂತ ಮೆಸೇಜ್ ಮಾಡಿದೆ? ಅಂಥದ್ದು ನಾನು ಮೆಸೇಜ್ ಮಾಡಲಿಲ್ಲಲ್ಲ, ಎಲ್ಲ ನಾರ್ಮಲ್ ಮೆಸೇಜೇ ಮಾಡಿದೆ. ಹೌದಾ? ನೀವೆಂತ ಕಳಿಸ್ಲೇ ಇಲ್ಲ? ಎಲ್ಲಿ ನಿಮ್ಮ ಮೊಬೈಲ್ ಕೊಡಿ ಒಂಚೂರು ಹಂಗಾರೆ. ನಿಂಗೆ ಅಷ್ಟು ಡೌಟ್ ಇದ್ರೆ ಕಾಣು ನನ್ನ ಮೊಬೈಲ್. ನಾನು ಎಂಥದ್ದು ಕಳಿಸ್ಲಿಲ್ಲ ನಿನಗೆ. ಎಂತೆಂಥದ್ದು ಕಳ್ಸೋಕೆ ನಾನು ಎಂತ ಅಂದ್ಕೊಂಡಿದ್ದೆ? ನಾನು ಆ ಥರದವನ್ನೆಲ್ಲ ಅಲ್ಲ. ಎಂಥದ್ದು ಅವತ್ತು ಹಂಗೋ ಹಿಂಗೋ ಎಂಥದ್ದು ಚಾಟ್ ಶುರುವಾಯಿತು, ಹಾಗೆ ಒಂದು ಕೆಟ್ಟ ಸಮಯ ಅಂದ್ಕೊಂಡು ಅದು ಕಂಟಿನ್ಯೂ ಆಯ್ತು ಅಷ್ಟೇ. ಇಲ್ಲಿಗೆ ಬಿಟ್ಟೆ, ಇದೆಲ್ಲ ಬೇಡ, ನಮಗೆಲ್ಲ ಸರಿ ಹಬ್ಬದಲ್ಲ. ಅಲ್ಲದೆ ನಂಗೆ ಬೇಕಾದಷ್ಟು ಬೇರೆ ಜವಾಬ್ದಾರಿ ಇತ್ತು. ಅಂದ್ಕೋ, ಸರಿ ಕಂಡ್ಕೋ. ನಾನು ಹಿಂಗೆ ಎಂತ ಕಳಿಸಿದೆ? ಆ ಥರದ್ದು ಎಂಥದ್ದು ಕಳಿಸ್ಲಿಲ್ಲಲ್ಲ, ಬರೀ ಚಾಟ್ ಮಾಡಿದ್ದೆ ಅಷ್ಟೇ ನಾನು. ಆಗ ಕಳಿಸ್ತೀರಿ ಏನೈತಿ, ಈಗ ಕಳಿಸ್ರಿ ಅಲ್ಲ ನೀವು. ಐ ಲವ್ ಯು. ಹಿಂಗೆಂತ ತಲೆ ಕೆಟ್ಟಿದ್ದ? ಎಂತ ಮಾಡ್ತಿದ್ದೆ ನೀನು? ಕೊಡು ನನ್ನ ಮೊಬೈಲ್, ಕೊಡು. ಏಯ್ ಕೊಡೆ ಇಲ್ಲಿ ಮೊಬೈಲು. ಥೂ, ಎಂಥ ಹೆಣ್ಮಕ್ಳೇ ಏನೋ ಇದು. ಥೂ, ಅಸಹ್ಯ. ಎಂಥ ಸಿಕ್ಕಾಕೊಂಡೆ ನಾನು. ಈ ಥರ ಸಿಕ್ಕಾಕಂತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಂತೆಂಥ ಹೆಣ್ಮಕ್ಳನ್ನೆಲ್ಲ ಕಂಡಿದ್ದೆ ನಾನು. ನಮ್ಮ ಮನೇಲಿ ಹೆಣ್ಮಕ್ಳಿದ್ದು. ಇದು ಯಾವ ಥರ ಹೆಣ್ಣೋ ಏನೋ. ನಿನ್ನ ಅಪ್ಪ ಅಮ್ಮ ಇದನ್ನೇ ಕಳಿಸಿದ್ದೆ ನಿನಗೆ. ಫಸ್ಟ್ ಡಿಲೀಟ್ ಮಾಡ್ತೇವೆ ಮೆಸೇಜ್ನ. ಎಂತ ಅಂದ್ಕೊಂಡಿದ್ದೆ? ಭಾಳ ಆಯ್ತು ನಿಂದು. ಭಾಳ ಅಂದರೆ ಭಾಳ. ಏನೋ ಸಣ್ಣ ಹುಡುಗಿ ಹೋಯ್ಲಿ ಅನ್ಕ ನಾನು ಬಿಟ್ಟರೆ ಹಿಂಗೆ ಮಾಡೋ ಕಂಪ್ಲೇಂಟ್ ಕೊಡ್ತೆ ಕಣ್ಣು ನಾನು ನಿನ್ನ ಮೇಲೆ. ಕಂಪ್ಲೇಂಟ್ ಕೊಡಿ, ಯಾರು ಬೇಡ ಅಂದ್ರೆ. ನಾನೆಂಥದ್ದು ಕಳಿಸ್ಲಿಲ್ಲ, ನೀವೇ ಐ ಲವ್ ಯು ಅಂತ ನಿಮ್ಮ ಮೊಬೈಲಿಂದ ನಂಗೆ ಕಳಿಸಿದ್ದಷ್ಟೇ. ಈಗ ಯಾರಿಗೇನ್ರು ಹಾಗೆ ಅನ್ಕೊಂಬದು. ನಂದು ಯಾವುದೋ ಫಸ್ಟ್ ಮೆಸೇಜ್ ಇಲ್ಲ. ಡಿಲೀಟ್ ಮಾಡ್ತೆ, ಅದೆಷ್ಟೊತ್ತಿನ ಕೆಲಸ ಕಣಿ. ನಿಮ್ಮ ಮೊಬೈಲಲ್ಲಿ ನೀವು ಡಿಲೀಟ್ ಮಾಡ್ಕಣಿ, ನನ್ನ ಮೊಬೈಲಲ್ಲಿ ಇರುತ್ತಲ್ಲ, ನಾನು ಪೊಲೀಸರಿಗೆ ತೋರಿಸ್ದೆ. ನನ್ನ ತಲೆ ಕೆಟ್ಟು ಹೋಗ್ತಿತ್ತು. ಮುಂಚೆ ನನ್ನ ಅಮ್ಮಂಗೆ ಹುಷಾರಿರಲಿಲ್ಲ, ನಾನು ಆ ಟೆನ್ಷನಲ್ಲೇ ನಾನು ಇದ್ದಿದ್ದೆ. ಥೂ, ಯಾಕಾರೆ ಒಟ್ಟಿಗೆ ಒಂದು ಚಾಟ್ ಮಾಡಿದ್ನೋ ಏನೋ. ದಯವಿಟ್ಟು ನನ್ನ ಸುದ್ದಿ ಬರಬೇಡ, ನಂಗೆ ಆಲ್ರೆಡಿ ಮದುವೆ ಆಯಿತು. ಈ ಸುಳ್ಳೆಲ್ಲ ನನ್ನ ಹತ್ರ ಬೇಡ. ಮದುವೆ ತರ್ಕೊಂಡಂಗೆ ಇದ್ದೀರಿ ನೀವು. ಎಷ್ಟು ಹ್ಯಾಂಡ್ಸಮ್ ಇದ್ರಿ. ಮದುವೆ ಹಬ್ಬ